ಕೇಂದ್ರ ಸರ್ಕಾರ ಮತ್ತೊಮ್ಮೆ ಚೀನಾ ವಿರುದ್ಧ ದೊಡ್ಡ ಕ್ರಮಕ್ಕೆ ಸಿದ್ಧತೆಯನ್ನು ನಡೆಸಿತ್ತು. ಚೀನಾದ 138 ಬೆಟ್ಟಿಂಗ್ 94 ಲೋನ್ ಆ್ಯಪ್ಗಳ ನಿಷೇಧಕ್ಕೆ ಮುಂದಾಗಿದೆ. ಮೂಲಗಳ ಪ್ರಕಾರ ಚೀನಾದ ಹಲವು ಆ್ಯಪ್ಗಳನ್ನು ಬ್ಯಾನ್ ಮಾಡಲು ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಭಾರತ ಸರ್ಕಾರವು ತಕ್ಷಣ ಮತ್ತು ತುರ್ತು ಆಧಾರದ ಮೇಲೆ ಚೀನಾದ ಲಿಂಕ್ಗಳೊಂದಿಗೆ ಸುಮಾರು 138 ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಮತ್ತು 94 ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ನಿಷೇಧಿಸುವ ಮತ್ತು ನಿರ್ಬಂಧಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ವರದಿಯ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯವು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ಸಂವಹನವನ್ನು ನೀಡಿದೆ. 6 ತಿಂಗಳ ಹಿಂದೆ ಕೇಂದ್ರ ಗೃಹ ಸಚಿವಾಲಯವು 28 ಚೀನಿ ಸಾಲ ನೀಡುವ ಆ್ಯಪ್ಗಳ ವಿಶ್ಲೇಷಣೆಯನ್ನು ಪ್ರಾರಂಭಿಸಿತ್ತು. ಆದಾಗ್ಯೂ ಈ ಸ್ಟೋರ್ಗಳಲ್ಲಿ 94 ಅಪ್ಲಿಕೇಶನ್ಗಳು ಲಭ್ಯವಿವೆ ಮತ್ತು ಇತರವು ಮೂರನೇ ವ್ಯಕ್ತಿಯ ಲಿಂಕ್ಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಎಂದು ಕಂಡುಹಿಡಿಯಲಾಯಿತು. ಈ ಹಿಂದೆ ತೆಲಂಗಾಣ, ಒಡಿಶಾ ಮತ್ತು ಉತ್ತರ ಪ್ರದೇಶ ಕೇಂದ್ರ ಗುಪ್ತಚರ ಸಂಸ್ಥೆಗಳು ಇಂತಹ ಆ್ಯಪ್ಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಗೃಹ ಸಚಿವಾಲಯವನ್ನು ಕೋರಿದ್ವು. ಅದರಂತೆ ಇದೀಗ ಸರ್ಕಾರ ಆ್ಯಪ್ಗಳ ನಿಷೇಧಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಈ ಅಪ್ಲಿಕೇಶನ್ಗಳು ಐಟಿ ಕಾಯ್ದೆಯ ಸೆಕ್ಷನ್ 69 ಅಡಿ ಬರುತ್ತವೆಯೇ ಎಂದು ದೃಢಪಡಿಸಿದ ನಂತರ ಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಏಕೆಂದರೆ ಅವುಗಳು ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಹಾನಿಕಾರಕವಾದ ವಸ್ತುಗಳನ್ನು ಒಳಗೊಂಡಿದೆ. ವರದಿಯ ಪ್ರಕಾರ ಸ್ಮಾರ್ಟ್ಫೋನ್ಗಳಲ್ಲಿ ಡೌನ್ಲೋಡ್ ಮಾಡಲು ಹಲವಾರು ಅಪ್ಲಿಕೇಶನ್ಗಳು ಈಗ ಲಭ್ಯವಿಲ್ಲ. ಆದರೆ ಬೆಟ್ಟಿಂಗ್ ಅಪ್ಲಿಕೇಶನ್ಗಳು ಮತ್ತು ಆಟಗಳನ್ನು ಸ್ವತಂತ್ರ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಡೌನ್ಲೋಡ್ ಮಾಡಲಾಗುತ್ತಿದೆ ಮತ್ತು ಆನ್ಲೈನ್ನಲ್ಲಿ ನೇರವಾಗಿ ಪ್ಲೇ ಮಾಡಬಹುದು. ಇವುಗಳಲ್ಲಿ ಕೆಲವು ಕ್ರಿಪ್ಟೋ ಕರೆನ್ಸಿಗಳನ್ನು ಪಾವತಿಯಾಗಿ ಸ್ವೀಕರಿಸುತ್ತವೆ.